ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ 2018ನೇ ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭವು ಫೆಬ್ರವರಿ 3ರಂದು ಪುತ್ತೂರಿನಲ್ಲಿ ನಡೆಯಲಿದೆ. ಅರೆಭಾಷಾ ಸಾಹಿತ್ಯ ಕ್ಷೇತ್ರ ಅಧ್ಯಯನ ಹಾಗೂ ಸಂಶೋಧನಾ ಕ್ಷೇತ್ರ ಮತ್ತು ಅರೆಭಾಷಾ ಸಂಸ್ಕೃತಿ ಕ್ಷೇತ್ರಗಳಲ್ಲಿ ಅನನ್ಯ ಸೇವೆ ಸಲ್ಲಿಸಿದ ಮೂವರಿಗೆ ಈ ಬಾರಿ ಪ್ರಶಸ್ತಿ ನೀಡಲು ತೀರ್ಮಾನಿಸಲಾಗಿದೆ. ಅರೆಭಾಷಾ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಪ್ರೊಫೆಸರ್ ಕೋಡಿ ಕುಶಾಲಪ್ಪ ಗೌಡ, ಅಧ್ಯಯನ ಮತ್ತು ಸಂಶೋಧನಾ ಕ್ಷೇತ್ರಕ್ಕಾಗಿ ಡಾಕ್ಟರ್ ಎನ್ ಸುಕುಮಾರ್ ಗೌಡ, ಅರೆಭಾಷಾ ಸಂಸ್ಕೃತಿ ಕ್ಷೇತ್ರದ ಸಾಧನೆಗಾಗಿ ಶ್ರೀಮತಿ ಕಾಳಿಯಂಡ ತಂಗಮ್ಮ ಅಪ್ಪಚ್ಚು ಅಕಾಡೆಮಿ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿ ಕಾರ್ಯಕ್ರಮ ಫೆಬ್ರವರಿ ತಿಂಗಳ 3ನೇ ತಾರೀಕಿಗೆ ಗೌಡ ಸಮುದಾಯ ಭವನ ಕೈಕೇರಿ ಹಾಲ್ ಸಭಾಭವನದಲ್ಲಿ ನಡೆಯಲಿದೆ. ಅದರ ಜೊತೆಗೆ ಅವರು ಕೂಡ ಹಿರಿಯರು, ಅವರು ಕೂಡ ಅರೆಭಾಷೆಯ ಸಂಸ್ಕೃತಿಗೆ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥವರನ್ನು ಗೌರವಿಸುವತಕ್ಕಂಥ ಒಂದು ಕಾರ್ಯಕ್ರಮ ಅಕಾಡೆಮಿ ಇದರ ಪ್ರಾಯೋಗಿಕತ್ವದಲ್ಲಿ ಪುತ್ತೂರಿನ ಗೌಡ ಸೇವಾ ಸಂಘ ಮತ್ತು ಸಹ ಸಂಸ್ಥೆಗಳ 2018ನೇ ವರ್ಷದ ಗೌರವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಕೋಡಿ ಕುಶಾಲಪ್ಪ ಗೌಡರು ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿರ್ತಕ್ಕಂಥವರು, ಅವರಿಗೆ ಕೂಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥವರು. ಅವರಿಗೂ ಅದರ ಜೊತೆಗೆ ಮಡಿಕೇರಿಯ ಬಿಳಿಗೇರಿಯ ಸನ್ಮಾನ ಪತ್ರಗಳು, ಅದರ ಜೊತೆಗೆ ಗೌರವವಾಗಿ ಅವರನ್ನು ಸನ್ಮಾನಿಸಿದ್ದಾರೆ.